ಇನ್ನು ಶ್ರೀರಕ್ಷಾ ಹೆಸರಿನ ಬೋಟು ಮಗುಚಿ ದುರಂತ ಸಂಭವಿಸಿ ಮೀನುಗಾರರು ನಾಪತ್ತೆಯಾಗಿರುವ ಹಿನ್ನೆಲೆ ಬುಧವಾರ ಮಂಗಳೂರಿನಲ್ಲಿ ಮೀನುಗಾರಿಕಾ ಬಂದ್ ಮಾಡಿ ಶೋಕಾಚರಣೆ ಮಾಡಲಾಯಿತು. ನಗರದ ಪ್ರಮುಖ ಮೀನು ಮಾರುಕಟ್ಟೆಯಾದ ಸ್ಟೇಟ್ ಬ್ಯಾಂಕ್ ಬಳಿಯ ಫಿಶ್ ಮಾರ್ಕೆಟ್ ಬುಧವಾರ ಬೆಳಕಿನಿಂದಲೇ ಸ್ತಬ್ಧವಾಗಿತ್ತು. ಬಿಜೈ, ಉರ್ವಾ, ಅಳಕೆ ಮೀನು ಮಾರುಕಟ್ಟೆಗಳಲ್ಲಿ ಕೂಡ ಮೀನುಗಾರರು ಬಂದ್ ಆಚರಿಸಿದ್ರು. ಮಾರುಕಟ್ಟೆಯಲ್ಲಿ ಕವಚೆ ಹಾಕಿದ ಖಾಲಿ ಬುಟ್ಟಿಗಳು ಕಂಡುಬಂದವು. ಪರ್ಷಿಯನ್ ಬೋಟ್ ಮಗುಚಿದ ಪರಿಣಾಮವಾಗಿ 6 ಮಂದಿ ಮೀನುಗಾರರು ನಾಪತ್ತೆಯಾಗಿದ್ರು. ಅವರ ಪೈಕಿ ನಿನ್ನೆ ಸಂಜೆ 2 ಮೃತದೇಹ ಪತ್ತೆಯಾಗಿದ್ರೆ ಎಂದು ಬೆಳಗ್ಗೆ ಅನ್ಸರ್ ಮತ್ತು ಚಿಂತನ್ ಎಂಬುವರ ಮೃತದೇಹ ಪತ್ತೆಯಾಗಿದೆ. ಮೃತದೇಹಗಳನ್ನು ಬೊಕ್ಕಪಟ್ನ ನಿವಾಸಿಗಳಾದ ಪ್ರೀತಮ್ ಹಾಗೂ ಪಾಂಡುರಂಗ ಹಾಗೂ ಅನ್ಸರ್ ಮತ್ತು ಚಿಂತನ್ ಅಂತ ಗುರುತಿಸಲಾಗಿದೆ. ಇನ್ನು 2 ಮೃತದೇಹಕ್ಕಾಗಿ ಶೋಧ ಕಾರ್ಯ ಮುಂದುವರೆದಿದೆ. ಹೊಸಬೆಟ್ಟು ಮೂಲದ ಮತ್ಸ್ಯೋದ್ಯಮಿಗೆ ಸೇರಿದ ಶ್ರೀರಕ್ಷಾ ಬೋಟ್ ದುರಂತಕ್ಕೀಡಾಗಿತ್ತು. ಸೋಮವಾರ ಸಂಜೆ 5 ವೇಳೆಗೆ ಧಕ್ಕೆಯಿಂದ ಆಳ ಸಮುದ್ರ ಮೀನುಗಾರಿಕೆಗೆ ಬೋಟ್ ತೆರಳುತ್ತಾ ಇದ್ದಾಗ ಈ ಅವಘಡ ಸಂಭವಿಸಿದೆ. ಚಿಂತನ್ ಬೊಕ್ಕಪಟ್ನ ಅವರ ಒಂದು ಮೃತದೇಹ ಇಂದು ಪತ್ತೆಯಾಗಿದ್ದು, ಇನ್ನು ಹಸೈನಾರ್ ಕಸ್ಬಾ ಬೆಂಗ್ರೆ, ಜಿಯಾವುಲ್ಲಾ ಕಸ್ಬಾ ಬೆಂಗ್ರೆ ಇವರು ನಾಪತ್ತೆಯಾಗಿದ್ದಾರೆ.